ನಿಮ್ಮ ಮನೆಯಲ್ಲಿ ದೈವ ಇದ್ದರೆ ಅದಕ್ಕೊಂದು ಇದುಂಟು, ನಿಮ್ಮ ದೇವರನ್ನು ಭೂತವನ್ನು ನನಗೆ ಕೊಡುವುದು, ಅದು ತೊಡಂಗೆಲು ಅಂತೇಳಿ. ಹಾಂ, ಆ ಫಸ್ಟಿಗೆ ಒಂದು ಬಾಳೆ ಎಲೆಯಲ್ಲಿ 5 ವೀಳ್ಯದೆಲೆ, 5 ಬತ್ತಿ, 1 ಅಡಿಕೆ, ಇದು ಅರಸಿನ ಹುಡಿ ಮತ್ತು ಅಕ್ಕಿ. 5 ಬತ್ತಿ ಅಂತ ಹೇಳಿದರೆ ಪಂಚಮೂರ್ತಿಗಳ ಸಂಕಲ್ಪ ಗೊತ್ತಾಯ್ತಲ್ಲ. ಅದು ಫಸ್ಟಿಗೆ ನಮಗೆ ಕೊಡ್ತೀರಿ ನೀವು. ಅದು ಕೊಟ್ಟ ನಂತರ ಲಾಸ್ಟ್ ಭೂತೆಲ್ಲ ಕಳೆದ ನಂತರ ಆ ಭೂತವನ್ನು ನಿಮಗೆ ನಾನು ಕೊಡಬೇಕು ಆಚೆಗೆ ತಿರುಗಿ ಅಂತೇಳಿದರೆ. ಈಗ ಲಾಸ್ಟಿಗೆ ಎಲ್ಲ ಭೂತ ಕಳೆದ ನಂತರ ಒಂದು ಕುರ್ದಿ ಮತ್ತು ಮುದ್ರೆ ಮಾಡಿ ಅದನ್ನು ಬಡಗು ಭಾಗಕ್ಕೆ ಒಯ್ದ ನಂತರ ನಾನು ನಮ್ಮ ಕೈಯಲ್ಲಿರೋ ಭೂತವನ್ನು ನಿಮ್ಮ ಇದಕ್ಕೆ ಆವಾಗಸನೆ ಮಾಡಬೇಕು. ಅಕ್ಕಿ ಹಾಕಿ ಅದನ್ನು ಒಳಗೆ ಹುಟ್ಟಿಸಬೇಕು. ಅದು ದೈವಾರಾಧನೆ ಇದ್ದು. ನಿಮಗೆ ಆಗ ಕೇಳಿದಿರಲ್ಲ, ನಿಮಗೆ ಈ ಭೂತದ ಕಟ್ಟಿದ ಸಮಯದಲ್ಲಿ ಹೇಗೆ ಇದು ಬರುತ್ತೆ ಅಂತೇಳಿ. ಆ ಒಂದು ಟೈಮಿನಲ್ಲಿ ನಮಗೆ ಹೇಳ್ತಿಲ್ಲ, ಭಕ್ತರ ಎಂತ ಮನಸ್ಸಿನ ಇದರಲ್ಲಿ ನಮ್ಮ ಇದುವೇ ನಾವು ಮರೆಯುತ್ತೇವೆ. ಅದೊಂದು 10 ನಿಮಿಷ ಅಷ್ಟೇ. ಅದೇ ಈಗ ನಿಮ್ಮ ಮುಖದಲ್ಲಿ ನಾವು ದೈವವನ್ನು ನೋಡಿ, ಅದೇ ನಮ್ಮ ಮುಖದಲ್ಲಿ ಯಾವ ಭಾವನೆಯನ್ನು ಅದೇ ನಾನು ಹೇಳಿ. ನಮಗೆ ಈಗ ನನ್ನ ಅನುಭವದಲ್ಲಿ ನಾನು ಹೇಳ್ತಿದ್ರೆ, ಈಗ ಒಂದು ಸಂಕಟದಲ್ಲಿ ಬರುವುದು ಮಾತ್ರ ಹೇಗೆ ನಾನು ಹೇಳುವುದು ಅಂತೇಳಿ ಮನಸ್ಸಿನಲ್ಲಿ ಅವರ ಮನಸ್ಸಿನಲ್ಲಿ ಇರ್ತದೆ. ಆಗ ನನಗೆ ಅಂಥದ್ದೆಲ್ಲ ಎಷ್ಟೋ ಜನರು ನನಗೆ ಗೊತ್ತುಂಟು, ಮುಖದ ಭಾವದಲ್ಲಿ. ಆಗ ನನ್ನ ಭಾಷೆ ಭೂತದ ಶೈಲಿಯಲ್ಲಿ ಒಮ್ಮೆ ಕರೆದ್ರೆ ಸಾಕು, ಕಣ್ಣಿನ ನೀರು ಬೀಳ್ತದೆ. ಅದು ಅಂಥ ಜನ ಆದರೆ ಸನ್ನಿವೇಶಗಳನ್ನು ನಾವು ನೋಡಿ